ಏನಪ್ಪ? ಹಾಂ ಹೇಳ್ರಿ ಸರ್. ನಾನು ಪೊಲೀಸರು ಮಾತಾಡಿಲ್ಲ ನಿಮಗೆ? ಯಾರು ಮಾತಾಡಿಲ್ಲ ಸರ್, ಏನೋ ಬಿಜಿ ಅದಾರ ಅಂದ್ರಿ ಸರ್. ಬಂದಾರ ನೋಡ್ರಿ ಅವರು. ಇಲ್ಲ ಸರ್, ಅಲ್ಲಿ ರನ್ನಿಂಗ್ ಐತಿ ಸರ್. ಬರೋವರೆಗೂ ಏನು ತಾಳ್ಮೆ ಬೇಡೇನ್ರಿ ಸರ್? ಆಲ್ರೆಡಿ ನೀವು ಮಾತಾಡೇ ಮಾಡಕತ್ತಾರ ಸರ್, ನಿಮಗೆ ಗೊತ್ತಿಲ್ಲ ಸರ್ ಅದು ವ್ಯವಹಾರ ನಡೆಯೋದು. ಏನಪ್ಪ? ಹೇಳ್ರಿ. ಬೂಟ್ಲ ಒದ್ದು ಒಳಗೆ ಹಾಕ್ತೀನಿ ನಾನು. ನಿನಗೆ ಬೂಟ್ ಒಳಗೆ ಹಾಕ್ತೀನಿ. ಬೋಸ್ ಹುಡುಕೆ ಮಾಡೋದು ಅಲ್ಕಟ್ ಕೆಲಸ, ನೀನ್ ನನಗೆ ಬೂಟ್ ಒಳಗೆ ಹಾಕ್ತೀಯಾ? ಅಲ್ಲಿ ಲೂಟಿ ಮಾಡಕತ್ತಿ ನೀನು. ನಿನಗೆ ಗೊತ್ತಿಲ್ಲಾರ್ದಂಗ ಮಣ್ಣು ಹೊಡೆಕತ್ತಾರನ? ಒಳಗೆ ಹಾಕ್ತೀನಿ ಅಂತ ಹೇಳಿದ್ದು ನಾನು. ನೀನ್ ಯಾರಿಗೆ? ನನಗೆ ಬೂಟಿನ ಒಳಗೆ ಹಾಕ್ತೀಯಾ ನೀನು? ನನಗೆ ಬೂಟ್ಲಿಂದ ಒಳಗೆ ಹಾಕ್ತೀಯಾ ನೀನು? ಅವನಿಗೋ ನಿನಗಲ್ಲ. ನೀನ್ ಮಾತಾಡೋ ಸರಿಗೆ ಮಾತಾಡ್ಬೇಕು. ಬಹಳ ಗೌರವ ಕೊಡ್ತೀವಿ, ಇಲ್ಲಾಂದ್ರೆ ಮತ್ತೆ ನೇಪಾಳದಾಗ ಆಗೈತಲ್ಲ ಅದ್ರಂಗ್ ಮಾಡ್ತೀವಿ ನಾವು. ಗೊತ್ತಾಯ್ತಾ ನಿಮ್ಗೆ? ನೋಡಪ್ಪ, ಅವನಿಗೆ ಒದಿತೀನಿ ಅಂತ ಹೇಳಿ. ಗೌರವದಿಂದ ಮಾತಾಡೋದ್ ಕಲೀರಿ ಫಸ್ಟ್. ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನಗೆ? ಸ್ವಲ್ಪ ಅಲ್ಲ, ನಿಮ್ ಗಮನಕ್ಕೆ ಐತಿ. ನೀವ್ ಅದ್ರಾಗ ಅಲ್ಲಿ ಕೇಳ್ರಿ, ನೀವ್ ಅದ್ರಾಗ ಏನಾದ್ರಿ ಎಲ್ಲ ಅಪ್ಡೇಟ್. ನಾನು ನಾಳೆ ಮೇಡಮ್ ಅವ್ರ ಕುಂತ್ಕೊಂಡು ಮಾತಾಡ್ತೀನಿ. ಅದು ನಾನು ಇವಾಗ ಏನು ಮಾತಾಡಲ್ಲ. ನೀವು ನನಗೆ ಬೂಟ್ಗಳಿಂದ ಒಳಗೆ ಹಾಕ್ತೀರಾ ನೀವು? ನಿನಗಲ್ಲೋ. ಹಾ, ನಿನಗೆ ಹೇಳಿದ್ ನಾನು. ಅಲ್ಲ, ಗಿ ಅಂತ ಗೌರವ ನೋಡ್ರಿ ಸರ್. ನಾನು ಬಹಳ ಗೌರವದಿಂದ ಮಾತಾಡ್ತೀನಿ, ಗೌರವ ಕೊಟ್ಟು ಮಾತಾಡ್ರಿ. ಸ್ವಲ್ಪ ನಾನು ಹೇಳೋದ್ ಕೇಳು. ನಾನು ಹೇಳ್ತಿರೋದೇನು, ನನ್ನ ಮಗಳಿಗೆ ಒದ್ದು ಒಳಗೆ ಹಾಕ್ತೀನಿ ಅಂತ ಹೇಳಿದ್ ನಾನು. ಅಲ್ಲ ಸರ್, ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ಮ ಗಮನಕ್ಕಿದ್ದು ಮುಂದುವರಿಯಂತ ನಾವು ಗಮನಕ್ಕೆ ತಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ರಿ ಸರ್. ಮುಂದಿನ ಸಾರ್ವಜನಿಕರು ತಕ್ಕ ಪಾಠ ಕಲಿಸ್ತಾರ. ಇವತ್ತು ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಹೆದರ್ತಾರೆ. ಯಾಕಂದರೆ ಮೊದಲೆಲ್ಲ ಜನ ದರೋಡೆಕೋರರಿಗೆ ಕಳ್ಳರಿಗೆ ಹೆದರ್ತಾ ಇದ್ರು. ಇವತ್ತು ಪೊಲೀಸರಿಗೆ ಹೆದರುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಠಾಣೆಗಳಲ್ಲಿ ಇವತ್ತು ಪೊಲೀಸರು ಯೂನಿಫಾರ್ಮ್ನಲ್ಲಿ ಗೂಂಡಾಗಿರಿ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿ ಇವತ್ತು ಪೊಲೀಸು ಮತ್ತು ಜನಸಾಮಾನ್ಯರ ನಡುವೆ ಇರುವಂತಹ ಸಂಬಂಧ ಹದಗೆಟ್ಟು ಹೋಗಿದೆ. ಯಾಕಂದರೆ ಪೊಲೀಸರು ಒಂದು ರೀತಿ ಕೆಟ್ಟ ಕೆಟ್ಟ ಭಾಷೆಗಳನ್ನು ಮಾತನಾಡುತ್ತಾ ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಸುತ್ತಾ ಜನರಿಗೆ ಧಮಕಿ ಹಾಕಿರೋದು ಕಂಡು ಬರ್ತಾ ಇದೆ. ಯಾವಾಗ ಜನಸಾಮಾನ್ಯ ಎದ್ದೇಳ್ತಾನೋ ಆವಾಗ ತಪ್ಪಿಗೆ ಕೂಳ್ತಾರೆ ಅನ್ನೋದಕ್ಕೆ ಹಲವಾರು ಘಟನೆಗಳು ನಮ್ಮ ಮುಂದೆ ಕಾಣ್ತಾ ಇವೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಬನ್ನಿ, ನಿಜಕ್ಕೂ ಅಲ್ಲಿ ನಡೆದಿದ್ದೇನೋ ಆ ಸಂಭಾಷಣೆಯ ಸಂಪೂರ್ಣ ಮಾಹಿತಿಯನ್ನ, ಸಂಪೂರ್ಣ ವಿವರವನ್ನ ನೀವು ತಿಳಿದುಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಅದೇ DSP ಸಾಹೇಬ್ರು SP ಸಾಹೇಬ್ರು ಎತ್ತಲಿಲ್ಲ ಸರ್. IG ಮೇಡಮ್ ಅವ್ರು ರಿಸೀವ್ ಮಾಡಿದ್ರು. ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್. ತಾವೊಂದು ಸ್ವಲ್ಪ ನೋಡ್ರಿ ಸರ್. ಅದು ಮೇಡಮ್ ಅವ್ರು ಎತ್ತಿ ಮಾತಾಡಿದ್ರಿ ಸರ್. ಏನಪ್ಪ? ಹಾಂ ಹೇಳ್ರಿ. ನಾನು ಪೊಲೀಸರು ಮಾತಾಡಿಲ್ಲ ನಿಮಗೆ? ಯಾರು ಮಾತಾಡಿಲ್ಲ ಸರ್, ಏನೋ ಬಿಜಿ ಅದಾರ ಅಂದ್ರಿ ಸರ್. ಬಂದಾರ ನೋಡ್ರಿ ಅವರು. ಇಲ್ಲ ಸರ್, ಅಲ್ಲಿ ರನ್ನಿಂಗ್ ಐತಿ ಸರ್. ಬರೋವರೆಗೂ ಏನು ತಾಳ್ಮೆ ಬೇಡೇನ್ರಿ ಸರ್? ಆಲ್ರೆಡಿ ನೀವು ಮಾತಾಡೇ ಮಾಡಕತ್ತಾರ ಸರ್, ನಿಮಗೆ ಗೊತ್ತಿಲ್ಲ ಸರ್ ಅದು ವ್ಯವಹಾರ ನಡೆಯೋದು. ಏನಪ್ಪ? ಬೂಟ್ಲ ಒದ್ದು ಒಳಗೆ ಹಾಕ್ತೀನಿ ನಾನು. ನಿನಗೆ ಬೂಟ್ ಒಳಗೆ ಹಾಕ್ತೀನಿ. ಬೋಸ್ ಹುಡುಕೆ ಮಾಡೋದು ಅಲ್ಕಟ್ ಕೆಲಸ, ನೀನ್ ನನಗೆ ಬೂಟ್ ಒಳಗೆ ಹಾಕ್ತೀಯಾ? ಅಲ್ಲಿ ಲೂಟಿ ಮಾಡಕತ್ತಿ ನೀನು. ನಿನಗೆ ಗೊತ್ತಿಲ್ಲಾರ್ದಂಗ ಮಣ್ಣು ಹೊಡೆಕತ್ತಾರನ? ಒಳಗೆ ಹಾಕ್ತೀನಿ ಅಂತ ಹೇಳಿದ್ದು ನಾನು. ನೀನ್ ಯಾರಿಗೆ? ನನಗೆ ಬೂಟಿನ ಒಳಗೆ ಹಾಕ್ತೀಯಾ ನೀನು? ನನಗೆ ಬೂಟ್ಲಿಂದ ಒಳಗೆ ಹಾಕ್ತೀಯಾ ನೀನು? ಅವನಿಗೋ ನಿನಗಲ್ಲ. ನೀನ್ ಮಾತಾಡೋ ಸರಿಗೆ ಮಾತಾಡ್ಬೇಕು. ಬಹಳ ಗೌರವ ಕೊಡ್ತೀವಿ, ಇಲ್ಲಾಂದ್ರೆ ಮತ್ತೆ ನೇಪಾಳದಾಗ ಆಗೈತಲ್ಲ ಅದ್ರಂಗ್ ಮಾಡ್ತೀವಿ ನಾವು. ಗೊತ್ತಾಯ್ತಾ ನಿಮ್ಗೆ? ನೋಡಪ್ಪ, ಅವನಿಗೆ ಒದಿತೀನಿ ಅಂತ ಹೇಳಿ. ಗೌರವದಿಂದ ಮಾತಾಡೋದ್ ಕಲೀರಿ ಫಸ್ಟ್. ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನಗೆ? ಸ್ವಲ್ಪ ಅಲ್ಲ, ನಿಮ್ ಗಮನಕ್ಕೆ ಐತಿ. ನೀವ್ ಅದ್ರಾಗ ಅಲ್ಲಿ ಕೇಳ್ರಿ, ನೀವ್ ಅದ್ರಾಗ ಏನಾದ್ರಿ ಎಲ್ಲ ಅಪ್ಡೇಟ್. ನಾನು ನಾಳೆ ಮೇಡಮ್ ಅವ್ರ ಕುಂತ್ಕೊಂಡು ಮಾತಾಡ್ತೀನಿ. ಅದು ನಾನು ಇವಾಗ ಏನು ಮಾತಾಡಲ್ಲ. ನೀವು ನನಗೆ ಬೂಟ್ಗಳಿಂದ ಒಳಗೆ ಹಾಕ್ತೀರಾ ನೀವು? ನಿನಗಲ್ಲೋ. ಹಾ, ನಿನಗೆ ಹೇಳಿದ್ ನಾನು. ಅಲ್ಲ, ಗಿ ಅಂತ ಗೌರವ ನೋಡ್ರಿ ಸರ್. ನಾನು ಬಹಳ ಗೌರವದಿಂದ ಮಾತಾಡ್ತೀನಿ, ಗೌರವ ಕೊಟ್ಟು ಮಾತಾಡ್ರಿ. ಸ್ವಲ್ಪ ನಾನು ಹೇಳೋದ್ ಕೇಳು. ನಾನು ಹೇಳ್ತಿರೋದೇನು, ನನ್ನ ಮಗಳಿಗೆ ಒದ್ದು ಒಳಗೆ ಹಾಕ್ತೀನಿ ಅಂತ ಹೇಳಿದ್ ನಾನು.
ಅಲ್ಲ ಸರ್ ನೀವು ಸ್ವಲ್ಪ understand ಮಾಡ್ಕೊಳ್ರಿ. ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ಮ ಗಮನಕ್ಕಿದ್ದು ಮುಂದುವರಿಯಂತ ನಾವು ಗಮನಕ್ಕೆ ತಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ರಿ ಸರ್. ಮುಂದಿನ ಸಾರ್ವಜನಿಕರು ತಕ್ಕ ಪಾಠ ಕಲಿಸ್ತಾರ. ನೋಡ್ರಿ ಸರ್ ಇನ್ಫಾರ್ಮೇಶನ್ ಕೊಡೋರಿಗೆ ನೀವು ಬೂಟ್ಲಿಂದ ಒದ್ದೊಳಗಾಗ್ತೀರ ಅಂದ್ರೆ ಈಗ ನಾನು ಹೇಳೋದ್ ಕೇಳ್ತೀಯಾ? ನೀನ್ ತಾಳ್ಮೆಯಿಂದ ಕೇಳ್ರಿ ನೀವು. ಸರ್ ನಾನು ಹೇಳಿದ್ದೇನು ನನ್ನ ಮಕ್ಕಳಿಗೆ ಒದ್ದು ಒಳಗಾಗ್ತೀನಿ ಅಂತ ಹೇಳಿದ್ದು ಸರ್. ಆಯ್ತು ಸರ್, ರೆಕಾರ್ಡ್ ಇರ್ತಲ್ಲ, ನಿಮ್ಮ ಮೊಬೈಲ್ಗೆ ಇರುತ್ತಾ ನಮ್ಮ ಮೊಬೈಲ್ಗೆ ಇರುತ್ತಲ್ಲ ಸರ್. ಕೇಳಿಸ್ಕೊಳ್ರಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಆಯ್ತು ಸರ್, ಅದು ನಾನು ಬೆಳಿಗ್ಗೆ ಕೇಳ್ಕೊಂತೀನಿ ಸರ್. ಇವಾಗೂ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೂ ತಂದೀನಿ ಸರ್, ತಮ್ಮ ಗಮನಕ್ಕೆ ಇರ್ಲಿ. ಆಯ್ತು, ಈಗ ಬಂದಾರ ನೋಡ್ರಿ ಅಲ್ಲಿ, ನಮ್ಮ ಪೊಲೀಸರು ಬಂದಾರ ನೋಡ್ರಿ ಅಲ್ಲಿ. ಅಲ್ಲ ಸರ್, ತಾವು ಮಾತಾಡ